ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತು ನಮ್ಮ ಊರಲ್ಲಿ ಕಂಬಳಕೋರಿ. ತುಂಬ ಜನರಿಗೆ ಕಂಬಳಕೋರಿ ಬಗ್ಗೆ ಗೊತ್ತಿರ್ಬೋದು, ತುಂಬ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ನನಗೆ ಅಂದರೆ ಜಾಸ್ತಿ ಅದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಅದು ದೈವಾರಾಧನೆಗೆ ಸಂಬಂಧಪಟ್ಟದ್ದು. ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು ಕೂಡ ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರಬೇಕು. ಆದರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೇನೆ. ಹೇಗೆ ಸಂಪ್ರದಾಯಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕೊರಗಜ್ಜ ಮನೆ ಮನೆಗೆ ಬಂದು ಆ ಕಂಬಳಕೋರಿಗೆ ಹೇಗೆ ಆಹ್ವಾನ ನೀಡ್ತಾರೆ. ಸೊ ಪ್ರತಿಯೊಂದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೇನೆ. ಇದೊಂಥರ ಸ್ಪೆಷಲ್, ಎಲ್ಲ ಕಡೆ ಇರೋದಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋದಲ್ಲಿ ನೀವು ಪ್ರತಿಯೊಂದು ಸಂಪ್ರದಾಯವನ್ನು ಕೂಡ ನೋಡ್ಬೋದು. ಪೂಕರೆ ಅಂತ ಹೇಳ್ತಾರೆ, ಮರದಿಂದ ತಯಾರಿಸಿದಂತಹ ಒಂದು ಪೂಕರೆ. ಸೊ ಅದರಿಂದ ಹಿಡಿದು ಪ್ರತಿಯೊಂದು ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡಿದ್ದೇವೆ. ಸೊ ಏನು ನಿನ್ನೆ ರಾತ್ರಿ ಅಂದರೆ ಇವತ್ತು ಡಿಸೆಂಬರ್ 2, ನಿನ್ನೆ ಡಿಸೆಂಬರ್ 1. ಸೊ ಡಿಸೆಂಬರ್ 1ರಿಂದ ಹಿಡಿದು ಸೊ ನಾಳೆವರೆಗೆ ಇದರ ಒಂದು ಕೋಲ ನೇಮ ಅಂತ ಹೇಳ್ತಾರಲ್ವ, ಸೊ ಎಲ್ಲ ಇರುತ್ತೆ. ಸೊ ನಿನ್ನೆ ನಾಗದನಿಪುನ ಅಂತ ಹೇಳ್ತಾರೆ, ಅಂದರೆ ಈ ಕೈಯಲ್ಲಿ ಸೂಟೆ ಹಿಡ್ಕೊಂಡು ಹೋಗೋದು. ಸೊ ಅದನ್ನು ಕೂಡ ಫಸ್ಟಿಂದ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಆ್ಯಂಡ್ ಮನೆಗೆ ಕೊರಗಜ್ಜ ಬಂದು ಆಹ್ವಾನ ನೀಡುವಾಗ ಅಗಿಲು ಕೊಡ್ಲಿಕ್ಕೆ ಇರುತ್ತೆ. ಸೊ ಅದು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೇವೆ. ಆ್ಯಂಡ್ ನಮಗೆ ಕೊರಗಜ್ಜ ಆಶೀರ್ವಾದ ಮಾಡಿ ನಂತರ ಹೋಗಿ ಕಂಬಳಕೋರಿ, ಒಂದು ಕಂಬಳಕೋರಿ ನಡೆಯುತ್ತೆ. ಬೆಮ್ಮೇರು ಅಂತ ಹೇಳ್ತಾರೆ, ಬೆಮ್ಮೇರು ಮತ್ತು ಕೊರಗಜ್ಜ ದೈವದ್ದು. ಸೊ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಜಾಸ್ತಿ ನಾಲೆಜ್ ಇಲ್ಲದೆ ಇರೋದ್ರಿಂದ ತಪ್ಪಾಗಿ ಹೇಳಬಾರ್ದು ನೋಡಿ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋ ನೋಡ್ಕೊಂಡು ಬನ್ನಿ. ಕಂಬಳಕೋರಿ ಬಗ್ಗೆ ನನಗೆ ಗೊತ್ತಿರೋಷ್ಟರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಎಲ್ಲ ಒಂದು ಆರ್ಟಿಕಲ್ ನೋಡಿದ ನೆನಪು. ಸೊ ಹಾಗಾಗಿ ಆ ಆರ್ಟಿಕಲಲ್ಲಿ ಇದ್ದದನ್ನು ನಾನು ಜಸ್ಟ್ ಒಂದು ಹೇಳ್ತೇನೆ ಅಷ್ಟೇ. ಸೊ ಮಾಣಿಯ ಒಂದು ಮಣ್ಣಿನ ಸಂಸ್ಕೃತಿಯಲ್ಲಿ ಕಂಬಳಕೋರಿ ಗ್ರಾಮದ ಕೃಷಿ ಸಂಸ್ಕೃತಿಯ ಹಬ್ಬಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಇದೆ. ಪ್ರಾಚೀನ ಕಾಲದ ಕೃಷಿ ಸಂಸ್ಕೃತಿಯ ಫಲಕೃತಿಗೆ ಇಂದಿಗೂ ಸಾಕ್ಷಿ ಮಾಣಿ ಗ್ರಾಮದ ಬಾಕಿಮಾರು ಮತ್ತು ಕಂಬಳದ ಗದ್ದೆಗಳು. ಮಾಣಿಯ ಮಣ್ಣಿನಲ್ಲಿ ನಡೆಯುವಂತಹ ಈ ಒಂದು ಕಂಬಳಕೋರಿ ಏನಿದೆ ಆಚರಣೆ ವಿಶಿಷ್ಟವಾದುದು. ಮಾಣಿ ಅಂತ ಹೇಳಿದ್ರೇನೆ ನಾಗಾರಾಧನೆಗೆ ಸಂಬಂಧಿಸಿದ ಭೂಮಿ. ಪ್ರಾಚೀನ ಕಾಲದಿಂದಲೂ ಕೂಡ ಅಷ್ಟೇ ನಾಗಬ್ರಹ್ಮನ ಆರಾಧನೆ ಕೂಡ ನಡೆದುಕೊಂಡು ಬಂದಿರುವಂಥದ್ದು ಈ ಒಂದು ಊರಲ್ಲಿ. ಇನ್ನು ಕಂಬಳಕೋರಿಗೆ ನಿಗದಿಪಡಿಸಿದ 7 ದಿವಸಗಳ ಮೊದಲು ಮಾಣಿ ಗುತ್ತಿನ ಮನೆಯಲ್ಲಿ ಗೊನೆ ಮುಹೂರ್ತ ನಡೆಯುತ್ತೆ. ಅಂದರೆ 7 ದಿವಸಕ್ಕಿಂತ ಮುಂಚೆ ಗೊನೆ ಮುಹೂರ್ತ ನಡೆದು ದೈವದ ಅಪ್ಪಣೆ ಪ್ರಕಾರ ಈ ನೇಮಕ್ಕೆ ಗ್ರಾಮಸ್ಥರ ಮನೆ ಮನೆಗೆ ಹೋಗಿ ಆಮಂತ್ರಣವನ್ನ ಕೊರಗಜ್ಜ ದೈವ ನೀಡುವಂಥದ್ದು. ಇನ್ನು ಈ ದೈವಕ್ಕೆ ಗ್ರಾಮದ ಪ್ರತಿ ಮನೆಯ ಜನರು ಕೂಡ ಬರಮಾಡಿ ತುಳುನಾಡಿನ ಸಾರ್ವತ್ರಿಕ ಅಕ್ಕಿ ಅಥವಾ ಭತ್ತ, ತೆಂಗಿನಕಾಯಿ ಯಥಾನುಶಕ್ತಿ ಕಾಣಿಕೆ ಮಾನಾದಿಗೆ ನೀಡಿ ಆಶೀರ್ವಾದವನ್ನು ಪಡಿತಾರೆ. ಕೆಲವು ಮಂದಿ ಅಗಿಲು ಬಡಿಸುವ ಮೂಲಕ ಕೊರಗಜ್ಜನ ಸಂತೃಪ್ತಿಪಡಿಸಿ ಧನ್ಯದ ಭಾವವನ್ನು ಹೊಂದ್ತಾರೆ. ಅಂದರೆ ಅಗಿಲು ಅಂತ ಹೇಳಿದ್ರೆ ಕೋಳಿ ಆಗಿರ್ಬೋದು, ಮೀನು, ಬಸಳೆ ಕುಡು ಅಂತ ಹೇಳ್ತಾರೆ, ಹುರುಳಿ. ಸೊ ಈ ಥರ ಎಲ್ಲ ಅಗಿಲು ಕೂಡ ಹಾಕ್ತಾರೆ. ಕಂಬಳಕೋರಿ ಅಂತ ಹೇಳಿದ್ರೆ ಗ್ರಾಮದ ಪಾವಿತ್ರ್ಯತೆ ಹೊಂದಿರುವ ಕಂಬಳ ಗದ್ದೆಯ ಕೋರೋದು ಅಥವಾ ಉಳುಮೆ ಮಾಡೋದು ಅಂತ ಹೇಳ್ತಾರೆ. ಮಾಣಿ ಕಂಬಳ ಗದ್ದೆಗೆ ಸೂತಕ ಹಾಗೆ ಮೈಲಿಗಿದ್ದವರು ಹೋಗುವಂತಿಲ್ಲ. ಬಾಕಿಮಾರಿ ಗದ್ದೆಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ. ಇದು ಹಿಂದಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಒಂದು ಸಂಪ್ರದಾಯ, ಹಾಗೆಯೇ ಕಟ್ಟುನಿಟ್ಟಿನ ಕ್ರಮ ಕೂಡ ಹೌದು. ಇನ್ನು ಕಂಬಳ ಗದ್ದೆಯ ಉಳುವ ಮುಹೂರ್ತಕ್ಕೆ ಕಂಡದ ಕೋರಿ ಅಂತ ತುಳುವಿನಲ್ಲಿ ಹೇಳ್ತಾರೆ. ಇದು ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಂತಹ ಒಂದು ಧಾರ್ಮಿಕ ಆಚರಣೆ. ಇದರ ಮುಂಚಿನ ದಿವಸ ಅಂದರೆ ಕಂಬಳ ಗದ್ದೆಯ ಸಿಂಗರಿಸಲಾಗುತ್ತೆ. ಮುಂಚಿನ ದಿವಸ ನಿಗದಿಪಡಿಸಿದಂತಹ ಗ್ರಾಮದ ಜನರು ಕಂಬಳ ಗದ್ದೆಯ ಬದುವಿನ ಸುತ್ತ ಜೇಡಿ ಮಣ್ಣಿನಲ್ಲಿ ಸಿಂಗರಿಸ್ತಾರೆ. ಹಾಗೆಯೇ ಕಂಬಳಕೋರಿಗೆ ಪೂರ್ವ ಸಿದ್ಧತೆಯನ್ನು ನಡೆಸ್ತಾರೆ. ಕಂಡದ ಕೋರಿಯ ದಿನ ಬೆಳಗ್ಗೆ, ಅಂದರೆ ಕಂಡದ ಕೋರಿ ಏನು ಕಂಬಳಕೋರಿ ಇದೆ ಅಲ್ವಾ, ಅದರ ಬೆಳಗ್ಗೆ
ಕಂಬಳಕೋರಿಯ ದಿನ ಅಂದರೆ ಬೆಳಗ್ಗೆ ಕಂಬಳಗದ್ದೆಯ ಬದಿಯಲ್ಲಿರುವಂತಹ ನಾಗಬ್ರಹ್ಮರಿಗೆ ತಂಬಿಲ ಸೇವೆ ನಡೆದು ಬಳಿಕ ಪ್ರಾಚೀನ ಕಾಲದ ಸಂಪ್ರದಾಯದಂತೆ ನಾಗಬ್ರಹ್ಮ ಹಾಗೂ ಉರವನಿಗೆ ಅಂದರೆ ಎರುಬಂಟ ಅಂತ ಹೇಳ್ತಾರೆ ನೇಮ ನಡೆದು ಸಾಂಕೇತಿಕವಾಗಿ ಉಳುಮೆ ಮಾಡಲಾಗುತ್ತೆ. ಹಿಂದಿನ ಕಾಲದಲ್ಲಿ ಮಾಣಿ ಗ್ರಾಮದ ಬೇರೆ ಬೇರೆ ಕಡೆಯಿಂದ ಉಳುಮೆಗೆ ಎತ್ತು ಕೋಣಗಳ ಜೊತೆ ಬರ್ತಾ ಇದ್ವು ಅಂತ ಊರಿನ ಹಿರಿಯರು ಹೇಳ್ತಾ ಇದ್ದಂತಹ ನೆನಪು. ಇಂದು ಕಾಲ ಬದಲಾಗಿದೆ, ಎಲ್ಲವೂ ಕಟ್ಟುಕಟ್ಟಳೆ ಆಚರಣೆಯಾಗಿ ಉಳಿದಿರುವಂಥದ್ದು. ಈ ಸಮಯದಲ್ಲಿ ಡೋಲು ಬಾರಿಸ್ತಾ ಗುತ್ತಿನ ಮನೆಯವರು, ಊರಿನ ಪ್ರಮುಖರು, ಗ್ರಾಮಸ್ಥರು ಕಂಬಳಗದ್ದೆಯ ಬದಿ ಬರ್ತಾರೆ. ವಿಜೃಂಭಣೆಯಿಂದ ಪೂಕರೆ ನೆಟ್ಟು ವಿಶೇಷ ಸಂಪ್ರದಾಯ ನಡೆದು ಎಲ್ಲರೂ ಅನ್ನಪ್ರಸಾದದ ಸಹಭೋಜನ ನಡೆಸ್ತಾರೆ. ಕಂಬಳಕೋರಿ ಅಂತ ಹೇಳಿದ್ರೆ ಗ್ರಾಮದ ದೈವಕ್ಕೆ ಉದ್ದಾರು ಅಂದರೆ ಹೊಸ ಅನ್ನ ಇದ್ದಂತೆ. ಇದನ್ನ ಸ್ಮರಣೀಯವಾಗಿ ಗ್ರಾಮಸ್ಥರು ಒಟ್ಟಾಗಿ ಸಹಭೋಜನ ನಡೆಸುವುದು ವಾಡಿಕೆ. ಹಿಂದಿನ ಕಾಲದಲ್ಲಿ ಕಂಬಳಕೋರಿ ದಿವಸ ಸಣ್ಣ ಪುಟ್ಟ ಸಂತೆ ವ್ಯಾಪಾರ ಕೂಡ ಇತ್ತು ಅಂತ ಇಂದಿಗೂ ಊರಿನ ಹಳೆಯ ಕಾಲದ ಹಿರಿಯ ವ್ಯಕ್ತಿಗಳು ಸವಿ ನೆನಪಿಸಿಕೊಳ್ತಾರೆ. ಕಂಬಳಕೋರಿ ದಿವಸ ರಾತ್ರಿ ಮಾಣಿಗುತ್ತುವಿನಲ್ಲಿ ಅರಸು ಶ್ರೀ ಚಾಮುಂಡಿ ಅಂದರೆ ಗುಡ್ಡೆ ಚಾಮುಂಡಿ, ಪ್ರಧಾನಿ ಶ್ರೀ ಪಂಜುರ್ಲಿ ಮತ್ತು ಬಂಟೇಡಿ ಶ್ರೀ ಮಲೆಕೊರತೆ ದೈವಗಳಿಗೆ ವರ್ಷದ ಮೊದಲ ನೇಮೋತ್ಸವ ಜರುಗಿ ಕಂಬಳಕೋರಿ ಆಚರಣೆಗೆ ಪರಿಸಮಾಪ್ತಿ ಆಗುತ್ತೆ. ಇನ್ನು ಮಾರನೇ ದಿನ 1001 ದೈವ ಗಣಗಳಿಗೆ ಕಟ್ಟುಕಟ್ಟಳೆ ಸೇವೆ ನಡೆದು ಕೊನೆಯಲ್ಲಿ ಕೊರಗಜ್ಜನಿಗೆ ಸೇವೆ ನಡೆಯುವುದು ವಾಡಿಕೆ. ಹೀಗೆ ಕಂಬಳಕೋರಿ ಆಚರಣೆಗೆ ಮಾಣಿಯಲ್ಲಿ ಮಹತ್ವ ಇದೆ. ಕಂಬಳಕೋರಿಗೆ ಗೊನೆ ಮುಹೂರ್ತ ನಡೆದ ಬಳಿಕ ಕಂಬಳಕೋರಿ ನೇಮ ಆಗುವವರೆಗೆ ಕೂಡ ಗ್ರಾಮದಲ್ಲಿ ಶುಭ ಸಮಾರಂಭ, ಸಭೆ ಮುಂತಾದವುಗಳು ನಡೆಯುವಂತಿಲ್ಲ ಅನ್ನುವಂತಹ ಒಂದು ವಿಚಾರ ಕೂಡ ನೆನಪಿಸಿಕೊಳ್ಳುವಂಥದ್ದೇ. ಸೊ ಇಷ್ಟು ಕಂಬಳಕೋರಿ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಇತ್ತು. ಸೊ ಅದನ್ನು ನಾನು ಹೇಳಿರುವಂಥದ್ದು. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಗಡ್ಡಿ ಹೋಗ್ತೀನಿ ರಾಡ್ ಬರ್ತಾನೆ ಜಪನಾಗ ಅದೇ ಇನ್ನಕ್ಕಿನ ಮೇಲೆ ಬರಲ್ ಹುಡುಕನ ಅಂತ ನೋಡಿ ಅದು
ಪೆಟ್ಟಿಸ್ಟ್ ರಾದನ್ನಿ ಕೋಡಿ ಪ್ರಶಿಷ್ಟ ರಾದನ್ನಿ ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಳಿಗಾಗಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.